ಭಕ್ತಿ ಮತ್ತು ಭಾವನೆಗೆ ಹೊಡೆತ ಬಿದ್ದಾಗ ಭಕ್ತರು ಹೋರಾಟ ನಡೆಸಬೇಕು. ಧರ್ಮದ ಸಂರಕ್ಷಣೆ ನಮ್ಮ ಕರ್ತವ್ಯವಾಗಿದೆ. ಶಬರಿಮಲೆಯ ಪಾವಿತ್ರ್ಯತೆ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸಾಮರಸ್ಯಕ್ಕೆ ಮತ್ತೊಂದು ಹೆಸರೇ ಭಾರತವಾಗಿದೆ. ಉಚ್ಚ ನ್ಯಾಯಾಲಯ ತೀರ್ಪು ಮರುಪರಿಶೀಲಿಸಿ ಭಕ್ತರಿಗೆ ಒಳಿತು ಮಾಡಲೇಬೇಕು ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಆಗ್ರಹಿಸಿದರು. ಅವರು ಶುಕ್ರವಾರ ವಿಟ್ಲಾದಲ್ಲಿ ಶಬರಿಮಲೆ ಉಳಿಸಿ ಪಾವಿತ್ರ್ಯತೆ ರಕ್ಷಿಸಿ ಎಂಬ ಉದ್ದೇಶದಲ್ಲಿ ಏರ್ಪಡಿಸಿದ ಶಾಂತಿಯುತ ಮೆರವಣಿಗೆ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ್ರು. ಶಬರಿಮಲೆಗೆ ಅಯ್ಯೋ ಬುಕ್ಕ ಬೆಟ್ಟಲಿಲ್ಲ ಪೋಳಿ ಇತಿಮಿತಿನ ಅಲ್ಪ ಪಾಡೊಂದೆ ದಾಯ ಪಾಡದಿರಲಿಕ್ಕೆಂದ ನಿಯಮಾವಳಿಗೂ ವಿರೋಧವಾದ ಒಯಿಲ್ನ ಮಂತೆರೆಗೆ ಆ ಒಂದು ಐಪಂಡರು ಇತ್ತೆ ದಾನೇತನಿಕೆಂಡ ಇತ್ತೆ ಶೀಲತೆ ಇಜ್ಜಂಗ್ ಒಂತೆ ಪರಿಶೀಲತೆ ಆವಡು ಒಂದು ಶೀಲನ ದಾಂಚಿನಲ್ಪ ಪರಿಶೀಲನ ಆವಡು ಇನ್ನಿತ್ತೆ ಆ ಬಗೆಗೆ ಓಡಾದು ಮರು ಪರಿಶೀಲನೆ ಕೆಲಸ. ಉಪ್ಪಳ ಕೊಂಡೆಯೂರು ಶ್ರೀ ಯೋಗಾನಂದ ಆಶ್ರಮದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಶಬರಿಮಲೆಗೆ ತೆರಳಲು ಪುರುಷರಿಗೂ ನಿಯಮವಿದೆ. ಪುರುಷರು ಮಂಡಲ ಪರ್ಯಂತ ವ್ರತಾಚರಣೆ ಮಾಡಬೇಕೆಂಬ ನಿಯಮವಿದೆ. ಮಹಿಳೆಯರು ತೆರಳಬಾರದೆಂದು ಎಲ್ಲೂ ಹೇಳಿಲ್ಲ. ಈ ತೀರ್ಪಿನಿಂದ ಧಾರ್ಮಿಕ ಭಾವನೆಗೆ ಘಾಸಿಯಾಗಿದೆ ಎಂದು ಹೇಳಿದ್ರು. ಕಪ್ಪು ಬಟ್ಟೆಯನ್ನು ಯಾಕೆ ಹಾಕ್ತಾರೆ ಅಂತ ಕೇಳಿದಾಗ ನಮಗೆಲ್ಲ ಗೊತ್ತು, ಕಾಡು ಪ್ರಾಣಿ ಚಳಿ ಇತ್ಯಾದಿಗಳಿಂದ ರಕ್ಷಿಸುವಲ್ಲಿ, ದುರ್ಗಮವಾದ ಪ್ರದೇಶದಲ್ಲಿ ಹತ್ತಿ ಹೋಗುವಲ್ಲಿ ಗಂಡಸರಷ್ಟು ಶಕ್ತಿ ಇಲ್ಲ ಹೆಂಗಸರಿಗೆ ಅಂತ ಅಲ್ಲ. ಆದರೆ ಶಬರಿಮಲೆಗೆ ಹತ್ತುವಾಗ ಒಂದಿಷ್ಟು ಶಾರೀರಿಕವಾದಂತಹ ಸಮಸ್ಯೆಗಳು ಆಗಬಾರದು ಮತ್ತು ಧಾರ್ಮಿಕ ವಿಧಿವಿಧಾನಗಳ ಮಂಡಲ ವ್ರತದ ಬಗ್ಗೆ ತೊಡಕಾಗಬಾರದು ಎಂಬ ನಿಯಮ ಅಷ್ಟೇ. ಅಯ್ಯಪ್ಪ ಸ್ವಾಮಿಯನ್ನು ಗಮನಿಸಿದ್ರು ಅಯ್ಯಪ್ಪ ಸ್ವಾಮಿ ಸ್ತ್ರೀ ವಿರೋಧಿ ಅಲ್ಲ. ಮಹಿಷಿ ಸ್ತ್ರೀಯಾಗಿದ್ರು, ಅವರನ್ನ ಯುದ್ಧ ಮಾಡಿ ಸೋಲಿಸಿ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಮಹಾಬಲ ಸ್ವಾಮೀಜಿ ಆಶೀರ್ವಚನ ನೀಡಿ ಧಾರ್ಮಿಕತೆಗೆ ಧಕ್ಕೆ ಬಂದಾಗ ಖೇದ ಉಂಟಾಗುತ್ತದೆ. ದೇಗುಲಗಳ ಬ್ರಹ್ಮಕಲಶದ ಸಂದರ್ಭ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತದೆ. ಸೀಮೆ ಕಟ್ಟುಪಾಡುಗಳು ಸಂಪ್ರದಾಯಗಳು ಉಳಿಯಬೇಕು. ಅಯ್ಯಪ್ಪ ದೇವರ ಸನ್ನಿಧಾನದ ಪಾವಿತ್ರ್ಯತೆಯನ್ನ ಉಳಿಸುವ ನಿಟ್ಟಿನಲ್ಲಿ ಹೋರಾಡಬೇಕು ಎಂದು ಹೇಳಿದ್ರು. ವ್ಯವಹಾರಿಕ ಕಾಸು ಬರಡೆಂದು ಅದು ದಾದ ಉದ್ದೇಶ ಗೊತ್ತಿದ್ದು ಧಾರ್ಮಿಕತೆಗೆ ಐಕೆ ಒಂದು ನಿಬಂಧನೆ ಮಾಡ್ಕೊಂಡೆ ಬ್ರಹ್ಮಕಲಶದ ಗೊತ್ತಿಗೂ ಅದು ಸಾಧಾರಣ ದೇವಸ್ಥಾನದ ಬ್ರಹ್ಮಕಲಶಡು ಮಾತ್ರ ಈಚಿನ ಬಂಧುಗಳಿಗೆ ಮಾತ್ರ ಗೊತ್ತುಂಟು. ಬ್ರಹ್ಮಕಲಶ ಅದು ಒಂದು ನಿಬಂಧನೆ ಒಂದು ನಿರ್ಣಯ ಮಾತೆಲ್ಲಕೊಳ್ಳೋದು ಮಲ್ಪನೆ ಅಂಚನೆ ಗುರುವಾಯೂರು ಪೋಂಡ ನಮ್ಮ ಪ್ಯಾಂಟ್ ಧಾರಣಕ್ಕೆ ಪ್ಯಾಂಟ್ ಮಾಡೋದು ಹೋದರೆ ಎವಳೋ ಪ್ಯಾಂಟ್. ಕನ್ಯಾನ ಗ್ರಾಮದ ಬಾಳೆಕೋಡಿ ಶ್ರೀ ಕಾಳಭೈರವೇಶ್ವರ ಶೀಲಾಂಜನ ಕ್ಷೇತ್ರದ ಶಶಿಕಾಂತ ಮಡಿ ಸ್ವಾಮೀಜಿ, ಕರಿಂಜೆ ಶ್ರೀ ಲಕ್ಷ್ಮೀನಾರಾಯಣ ಆಂಜನೇಯ ಕ್ಷೇತ್ರದ ಮುಕ್ತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ಕಾಸರಗೋಡಿನ ನ್ಯಾಯವಾದಿ ಶ್ರೀಕಾಂತ್ ಕಾಸರಗೋಡು, ಗೌರವ ಮಾರ್ಗದರ್ಶಕ ವಿಟ್ಲ ಅಯ್ಯಪ್ಪ ದೇವಸ್ಥಾನದ ನಾರಾಯಣಯಾನೆ ಭಟ್ಟು ಸ್ವಾಮಿ, ವಿಟ್ಲ ಶ್ರೀ ಭಗವತಿ ಭಕ್ತ ವೃಂದದ ಮೋನಪ್ಪ ಗುರುಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.